ಸಮುದ್ರದಲ್ಲಿ ಮತ್ತೆ ಶುರುವಾಗಿದೆ ಲೈಟ್ ಫಿಶಿಂಗ್. ನಿಷೇಧವಿದ್ರೂ ಕ್ಯಾರೆ ಅಂತಿಲ್ಲ ಮೀನುಗಾರರು. ಲೈಟ್ ಫಿಶಿಂಗ್ ಮಾಡುವುದು ಪರ್ಸಿಯನ್ ಬೋಟ್ ಮೀನುಗಾರರು ಸಮರ್ಥಿಸ್ತಾ ಇದ್ದು, ಈ ಬಾರಿ ಮೀನುಗಾರಿಕೆ ಬಹಳ ಕಡಿಮೆ ಇದೆ, ಬದುಕು ಕಷ್ಟವಾಗಿದೆ. ಆದ್ದರಿಂದ ಲೈಟ್ ಫಿಶಿಂಗ್ ಮಾಡುವುದು ಅನಿವಾರ್ಯ ಎನ್ನುತ್ತಿದ್ದಾರೆ. ಕರಾವಳಿಯಲ್ಲಿ ಮತ್ತೆ ಅವೈಜ್ಞಾನಿಕ ಲೈಟ್ ಫಿಶಿಂಗ್ ಆರಂಭಗೊಂಡಿದೆ. ಕಳೆದ 2 ದಿನಗಳಿಂದ ಇದು ಚರ್ಚೆಯ ವಿಷಯವಾಗಿದ್ದು, ಮೀನುಗಾರರ ಮಧ್ಯೆ ತಿಕ್ಕಾಟಕ್ಕೆ ಕಾರಣವಾಗ್ತಾ ಇದೆ. ದಶಕದಿಂದ ಹಲವು ಸುತ್ತಿನ ಸಭೆ ಚರ್ಚೆ ಬಳಿಕ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೋರ್ಟ್ನಿಂದ ಅವೈಜ್ಞಾನಿಕ ಮೀನುಗಾರಿಕೆಗೆ ನಿಷೇಧ ಹೇರಲಾಗಿದೆ. ಆದರೂ ಅವ್ಯಾಹತವಾಗಿ ಲೈಟ್ ಫಿಶಿಂಗ್ ನಡೀತಾ ಇದೆ. ಸಾಮಾನ್ಯವಲ್ಲದ ಅವೈಜ್ಞಾನಿಕವಾಗಿ ಟ್ರಾಲ್ ಬೋಟ್ನಲ್ಲಿ ನಡೆಸುವ ಬುಲ್ ಟ್ರಾಲ್ ಮೀನುಗಾರಿಕೆ, ಪರ್ಸಿಯನ್ ಬೋಟ್ನಲ್ಲಿ ರಾತ್ರಿ ಪ್ರಕಾರ ಬೆಳಕು ಹಾಯಿಸಿ ನಡೆಸುವ ಲೈಟ್ ಫಿಶಿಂಗ್ ಮತ್ತು ಸಮುದ್ರದ ಮಧ್ಯೆ ಮರದ ಕೊಂಬೆ, ತ್ಯಾಜ್ಯ ಹರಿದ ಬಲೆ ರಾಶಿ ಹಾಕಿ ಅದು ಕೊಳೆಯುವಂತೆ ಮಾಡಿ ಅಲ್ಲಿಂದ ಗಾಳದ ಮೂಲಕ ಕಪ್ಪೆ ಬೊಂಡಾಸ್ ಹಿಡಿಯುವುದಕ್ಕೂ ನಿಷೇಧವಿದೆ. ಟ್ರಾಲ್ ಬೋಟ್ನವರು ಈಗಾಗಲೇ ಬುಲ್ ಟ್ರಾಲ್ ಮೀನುಗಾರಿಕೆಯನ್ನ ಕಟ್ಟುನಿಟ್ಟಾಗಿ ಸ್ಥಗಿತ ಮಾಡಿದ್ದಾರೆ. ಮೀನುಗಾರಿಕೆಯ ಋತು ಆರಂಭದಲ್ಲಿ ನೀರು ತಣ್ಣಗೆ ಇರುವಾಗ 350 ಅಡಿಯ 2 ಟ್ರಾಲ್ ಬೋಟ್ಗಳ ಮಧ್ಯೆ ಬಲೆ ಹಾಕಿ ನಡೆಸುವ ಈ ಮೀನುಗಾರಿಕೆಯನ್ನ ಸರ್ಕಾರಿ ಆದೇಶದ ಹಿನ್ನೆಲೆಯಲ್ಲಿ ಸ್ಥಗಿತಗೊಳಿಸಲಾಗಿದೆ. ಕಳೆದ ತಿಂಗಳು ನಿಯಮ ಮೀರಿ ಇಂತಹ ಮೀನುಗಾರಿಕೆ ನಡೆಸಿದ 4 ಬೋಟ್ಗಳಿಗೆ ತಲಾ 1 ಲಕ್ಷ ರೂಪಾಯಿ ದಂಡ ಹಾಕಲಾಗಿದೆ. ಇದೀಗ 3-4 ದಿನಗಳಿಂದ ಪರ್ಸಿಯನ್ ಬೋಟ್ ಮೀನುಗಾರರು ರಾತ್ರಿ ಹೊತ್ತಿನಲ್ಲಿ ಲೈಟ್ ಫಿಶಿಂಗ್ ನಡೆಸ್ತಾ ಇದ್ದಾರೆ ಎಂದು ದೂರಲಾಗ್ತಾ ಇದೆ. ಇದು ಟ್ರಾಲ್ ಬೋಟ್ ಮೀನುಗಾರರನ್ನ ಕೆರಳಿಸಿದೆ. ನಮಗೆ ಟ್ರಾಲ್ ಬೋಟ್ ಮೀನುಗಾರಿಕೆ ನಡೆಸಲು ಯಾಕೆ ಅವಕಾಶ ನೀಡ್ತಾ ಇಲ್ಲ ಎಂದು ತಮ್ಮ ಅಧ್ಯಕ್ಷರಲ್ಲಿ ವಾದ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಈಗಾಗಲೇ ಮೀನುಗಾರಿಕೆ ಇಲಾಖೆ ಉಪನಿರ್ದೇಶಕರಿಗೆ ದೂರು ನೀಡಲಾಗಿದೆ. 2 ವರ್ಷಗಳಿಂದ ಸ್ಪಾಟ್ಗೆ ಭೇಟಿ ನೀಡಿ ಪತ್ತೆ ಹಚ್ಚಿದ್ದು ಬಹಳಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಈ ವರ್ಷ ಅದಕ್ಕೆ ಅವಕಾಶ ಕೊಡದೆ ಇಲಾಖೆ ಅಧಿಕಾರಿ ಮೂಲಕ ಕ್ರಮ ಕೈಗೊಳ್ಳಲು ವಿನಂತಿಸಲಾಗಿದೆ. ಮಲ್ಪೆಯಲ್ಲೂ ಲೈಟ್ ಫಿಶಿಂಗ್ ಸಮಸ್ಯೆ ತಲೆದೂರಿದ್ದು, ತಂಡವೊಂದು ಗುರುವಾರ ಮಂಗಳೂರಿನಲ್ಲಿ ಮೀನುಗಾರಿಕೆ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದೆ. ಸಚಿವರು ಸಮಸ್ಯೆ ಪರಿಹರಿಸುವ ಭರವಸೆಯನ್ನ ನೀಡಿದ್ದಾರೆ. ಲೈಟ್ ಫಿಶಿಂಗ್ ಮಾಡುವುದನ್ನ ಪರ್ಸಿಯನ್ ಬೋಟ್ ಮೀನುಗಾರರು ಸಮರ್ಥಿಸ್ತಾ ಇದ್ದು, ಈ ಬಾರಿ ಮೀನುಗಾರಿಕೆ ಬಹಳ ಕಡಿಮೆ ಇದೆ, ಬದುಕು ಕಷ್ಟವಿದೆ. ಆದ್ದರಿಂದ ಲೈಟ್ ಫಿಶಿಂಗ್ ಮಾಡುವುದು ಅನಿವಾರ್ಯ ಎನ್ನುತ್ತಿದ್ದಾರೆ. ಒಂದು ವೇಳೆ ಲೈಟ್ ಫಿಶಿಂಗ್ ಮಾಡುವುದೇ ಅದರಲ್ಲಿ ಸರ್ಕಾರ ನಿಷೇಧ ಹಿಂತೆಗೆದುಕೊಳ್ಳಲಿ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ. ಕೇಂದ್ರ ಸರ್ಕಾರದ ಪ್ರಕಾರ 12 ನಾಟಿಕಲ್ ಮೈಲ್ಗಿಂತ ಆಚೆ ಲೈಟ್ ಫಿಶಿಂಗ್ ಮಾಡಬಾರದು ಮತ್ತು ರಾಜ್ಯ ಸರ್ಕಾರದಿಂದ 12 ನಾಟಿಕಲ್ ಮೈಲ್ನಿಂದ ಒಳಗೆ ಮೀನುಗಾರಿಕೆ ಮಾಡಲು ಅವಕಾಶವಿದೆ ಎಂಬ ಆದೇಶವಿದೆ. ಶರಣ್ ಸ್ಪಂದನ ನ್ಯೂಸ್, ಮಂಗಳೂರು.